ಮುಂಚೆ ತೊಂಡೆಕಾಯಿ ಅಂದರೆ ಕೆಲವರಿಗೆ ಸ್ವಲ್ಪ ಸಾರ ಇತ್ತು. ಹೌದಾ? ಈಗ ತೊಂಡೆಕಾಯಿಗೆ ಬಂಗಾರದ ಬೆಲೆ. ಬಂಗಾರದ ಬೆಲೆ ಅಲ್ಲ. ನಾವೆಲ್ಲ ಚಿಕ್ಕದಿರೋ ಉಂಟಲ್ಲ ತೊಂಡೆಕಾಯಿಯ ಹಣ್ಣನ್ನು ಕೂಡ ತಿಂತೀವಿ. ಅದ್ರದ್ದು ಗೊಜ್ಜು ಮಾಡ್ತಾರೆ, ಚೆನ್ನಾಗಿರುತ್ತೆ. ತೊಂಡೆಕಾಯಿ ಪಲ್ಯ ರೆಡಿ ಅಲ್ಲ. ನೀವು ಜೊತೆಗೆ ಅದಕ್ಕೆ ಸ್ವಲ್ಪ ಪೊಟೆಟೊ ಕೂಡ ಆ್ಯಡ್ ಮಾಡಿದ್ದೀರಾ. ಹೌದು. ಹಾಗಾಗಿ ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಜೊತೆಗೆ ನೀವು ಚಪಾತಿ ಕೂಡ ತಂದಿದ್ದೀರಾ. ನಾವು ತೊಂಡೆಕಾಯಿ ಪಲ್ಯ ಅಂದರೆ ಇದು ನೀವು ಸೀಕ್ರೆಟ್ ಅಂತ ಹೇಳಿದ್ರೆ, ಅಂದರೆ ಇದರಲ್ಲಿ ಏನು ಸೀಕ್ರೆಟ್? ಇದರಲ್ಲಿ ಸೀಕ್ರೆಟ್ ಏನಿಲ್ಲ. ಹಾಗೆ ಅದು ಮತ್ತೆ ಸ್ನ್ಯಾಕ್ಸಲ್ಲಿ ಸ್ಪೆಷಲ್ ಇರುತ್ತಾ? ಇದು ಹೆಲ್ದಿ ಫುಡ್. ಹೌದು. ತೊಂಡೆಕಾಯಿ ಇವಾಗ ಏನು ಚಪ್ಪರೆಲ್ಲ ಹಾಕಿ ಮನೆಯಲ್ಲೆಲ್ಲ ಸಿಗುತ್ತೆ. ಮಳೆಗಾಲ ನೀವೆಲ್ಲ ಮಾಡಿದ್ರೆ ಮನೆಯಲ್ಲಿ? ನಮ್ಮ ಮನೇಲಿ ಸಹ ಉಂಟು. ಈಗ ತೊಂಡೆಕಾಯಿ ಈಗ ಮಳೆಗೆ ಎಲ್ಲ ಹೋಗ್ತದೆ. ಹೌದು. ಮತ್ತೆ ಅಕ್ಟೋಬರ್ ನಂತರ ಮತ್ತೆ ಚೆನ್ನಾಗಿ ಬರುತ್ತೆ. ಹೌದು. ಮಳೆಗೆಲ್ಲ ಸ್ವಲ್ಪ ಇದಾಗ್ತದಲ್ಲ, ಹಾಳಾಗ್ತದಲ್ಲ. ಓಕೆ, ಸ್ಟಾರ್ಟ್ ಮಾಡೋದಾಗಿದ್ರೆ ಫಸ್ಟಿಗೆ ಎಂತ ಬೇಕು? ಒಂದು ಬಾಣಲೆ ಬೇಕು. ಒಲೆ ಉರಿಸ್ಬೇಕಲ್ಲ, ಅದಕ್ಕೆ ಎಣ್ಣೆ ಹಾಕಿ ಆಯಿಲ್ ಹಾಕಬೇಕಲ್ಲ. ನಾವು ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಓಕೆ, ಎಸ್. ಆಯಿಲ್ ಅಂತೂ ಸ್ವಲ್ಪ ಬಿಸಿ ಆಗಬೇಕಲ್ಲ. ಹೌದು. ನೀವು ತೊಂಡೆಕಾಯಿಂದ ಬಂದಾಗ ನಿಮಗೆ ತುಳು ಬರುತ್ತಲ್ಲ, ಅದೇನು ತೊಂಡೆಕಾಯಲ್ಲಿ ನೋಡಿ ಮನೋಲಿ ಇತ್ತಂటే ರೆಡ್ ಗುಣೋಲಿ ಅಂತೆಲ್ಲ ಇರುತ್ತೆ ನೋಡಿ, ಅಂದರೆ ಅಷ್ಟು ಒಳ್ಳೆ ಇರುತ್ತೆ. ಏನು ಮನೋಲಿ ಅಂತ ಹೇಳೋದು, ಮನೋಲಿಗೆ ಸಹ ಹೇಳ್ತಾರೆ, ಕಂಚಲಕ್ಕೆ ಸಹ ಹೇಳ್ತಾರೆ. ಕಂಚಲಕ್ಕದಲ್ಲಿ ಇದು ಹಗಲಕಾಯಿ ಅಲ್ವಾ? ಹೌದು. ಕಂಚಲ ಇತ್ತಂಡ ಎಂಚಲ ಉಣೋಲಿ ಅಂತ. ಕಂಚಲ ಇತ್ತಂಡ ಎಂಚಲ ಉಣೋಲಿ. ಇದೊಂಥರ ಏನು ಎಂತ ಮಾಡಿದ್ರು ಸಹ ತಿನ್ಬೋದು ಅಂತ. ಹೌದು. ಮನೋಲಿ ಇತ್ತಂಡ ರೆಡ್ ಉಣೋಲಿ ಅಂತ ಇವತ್ತಾಗದ್ರೆ ಮಧ್ಯಾಹ್ನಕ್ಕೆ ಗಮ್ಮತ್ ಊಟ ಆಗಿದ್ರೆ. ಇದು ಪಲ್ಯ ಅಲ್ಲ? ಹೌದು. ಓಕೆ. ಸಾಂಬಾರೆಲ್ಲ ಮಾಡ್ತಾರೆ, ಎಂತ ಸಹ ಮಾಡ್ಬೋದು, ಯಾವುದ್ರ ಜೊತೆ ಸಹ ಇದು ಮಿಕ್ಸ್ ಆಗಿ ಹೋಗ್ತದೆ. ಮತ್ತೆ ಹೆಲ್ದಿಗೆ ಸಹ ತುಂಬ ಒಳ್ಳೇದು. ಓಕೆ, ಈಗ ಜೀರಿಗೆ ಹಾಕಿದ್ದೆ. ಅದು ಸ್ವಲ್ಪ ಚಟ ಆದ ಕೂಡಲೇ ನಾವು ಈ ತೊಂಡೆಕಾಯಿಯನ್ನು ಹಾಕ್ತೀರಾ. ಓಕೆ. ನಾವು ಸಾಂಬಾರಿಗೆಲ್ಲ ಮಾಡೋದಾದ್ರೆ ಸ್ವಲ್ಪ ಉದ್ದಕ್ಕೆ ಇದು ಆಕ್ಚುಲಿ ಗುದ್ದಿ ಸಹ ಮಾಡ್ಬೋದು, ಇಡೀ ಗುದ್ದಿ. ಅಂದ್ರೆ ಕೆಲವರಿಗೆ ಅದು ಇಡೀ ತಿನ್ಲಿಕ್ಕೆ ಮತ್ತೆ ಇದು ಬೇಗ ಬೇಯ್ತದೆ ಅಂತ ನಾನು ಕಟ್ ಮಾಡಿದೆ. ಹೌದು. ಗುದ್ದಿ ಮಾಡಿದ್ರೆ ಕೆಲವರೆಲ್ಲ ಈಗ ಹಲಸಿನ ಸೀಸನ್ ಅಲ್ಲ, ಅದ್ರ ಬೀಜ ಕೂಡ ಹಾಕ್ತಾರೆ ನೋಡಿ. ಹಲಸಿನ ಬೀಜ ಮತ್ತು ಈ ತರ ತೊಂಡೆಕಾಯಿನ ಗುದ್ದಿ ಹಾಕಿ ಒಂದು ಸಾಂಬಾರ್ ಮಾಡಿದ್ರುಂಟಲ್ಲ, ಚೆನ್ನಾಗಿರುತ್ತೆ. ಅದೇನು ಹುಳಿ ಮೆಣಸಲ್ಲಿ ಮಾಡಬೇಕು, ಅದು ಗಮ್ಮತ್ತಿರುತ್ತೆ. ತೆಂಗಿನಕಾಯಿ ಹಾಕದೆ ಮಾಡ್ತಾರಲ್ಲ ನೋಡಿ. ಅಕ್ಕಿ ಅದು ಸ್ವಲ್ಪ ಫ್ರೈ ಆಗಲಿಲ್ಲ ಅಂದರೆ ಅದರದ್ದು ಹಸಿ ವಾಸನೆ ಬರ್ತದೆ. ಹೌದು, ಇದಾಗ್ತದೆ. ಅದು ಜೀರಿಗೆಲ್ಲ ಅದು ನಾವು ಸಾಂಬಾರಿಗೆಲ್ಲ ಸ್ವಲ್ಪ ಉದ್ದಕ್ಕೆ ಕೊಯ್ಯೋದಲ್ಲ. ಹೌದು. ಇದು ಯಾವುದು ತೊಂಡೆಕಾಯಿನ ಸಾಂಬಾರಿಗೆ ಸಹ ಎರಡು ನಮೂನೆಯಲ್ಲಿ ಸಹ ಮಾಡ್ತಾರೆ. ಈಗ ಇಡ್ಲಿಗೆ ಎಲ್ಲ ಸಾಂಬಾರು ಮಾಡುವಾಗ ಅದಕ್ಕೆ ದೊಡ್ಡ ದೊಡ್ಡ ಪೀಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ಆವಾಗ ಸಣ್ಣ ಸಣ್ಣ ಪೀಸ್ ಅಂದರೆ ಸ್ವಲ್ಪನೇ ಹಾಕುತ್ತದೆ. ಇದು ಹೌದು, ಒಂದು ಸಣ್ಣ ಬಟಾಟೆ. ಈಗ ಇದು ಸ್ವಲ್ಪ ಫ್ರೈ ಆಗಲಿ, ಇದನ್ನು ನಾವು ಸ್ವಲ್ಪ ಮುಚ್ಚಿಡಬೇಕಾ? ಹೌದು. ಓಕೆ. ಈಗ ಈಗ ಇದಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡುವ. ಓಕೆ. ನಮ್ಮದು ತೊಂಡೆಕಾಯಿ ಮತ್ತು ಬಟಾಟೆ ಇರುವಾಗ ಒಂದು ಮಸಾಲೆ ಜಟ್ಪಟ್ ಆಗ್ತದೆ. ಇದು ಮಸಾಲೆ ರೆಡಿ ಆಗಬೇಕಂದ್ರೆ ಅದು ಬೇಯ್ತದೆ. ಈಗ ಇದು ಕಟ್ ಮಾಡಿದ್ದು ಒಂದು ಈರುಳ್ಳಿ. ಓಕೆ. ಸಾಧಾರಣ ಒಂದು ಈರುಳ್ಳಿ ಉಂಟಂತಲ್ಲ? ಹೌದು. ಮತ್ತೆ ಒಂದು ಟೊಮೆಟೊ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಚಿಕ್ಕ ಜಾರು ಸಾಕಾಗುತ್ತಲ್ಲ? ಸಾಕು. ಮತ್ತೆ ಒಂದೇ ಮೆಣಸು. ಹೌದು, ಹಸಿ ಮೆಣಸನ್ನು. ಓಕೆ. ಈಗ ಇದನ್ನು ಪಲ್ಸ್ ಮೋಡಲ್ಲಿ ಕ್ರಷ್ ಮಾಡಿದ್ರೆ ಸಾಕು. ಜಸ್ಟ್ ಒಂದು ಹುಡಿ ಆದರೆ ಸಾಕಾಗುತ್ತಾ? ಹೌದು. ನೀರೇನು ಹಾಕ್ಬೇಕು ಅಂತ? ಬೇಡ. ಹಾಗೆ ಸಾಕಾಗುತ್ತಾ? ಜಾಸ್ತಿ ಆಯ್ತಾ? ಬೇಡ, ಸಾಕು. ಕರೆಕ್ಟ್ ಇದೆ. ಸಾಕಾಯ್ತಲ್ಲ? ನಾವು ಚಿಕ್ಕದಾಗಿ ಕಟ್ ಮಾಡಿದ ಕಾರಣ ಬೇಗ ಬೇಯ್ತದಲ್ಲ? ಹೌದು. ನಮ್ಮದು ಊರ ತೊಂಡೆ ಆದರೆ ಇನ್ನೂ ಸಹ ಬೇಗ ಬೇಯ್ತದೆ. ಹೌದು. ಇದು ಅಂಗಡಿಯಿಂದ ತಂದು. ಅಂಗಡಿಯಿಂದ ತಂದಿದ್ದಲ್ಲ. ಓಕೆ. ಇದಕ್ಕೆ ಈಗ ಉಪ್ಪು ಹಾಕುವ ನಾವು. ಓಕೆ. ಮತ್ತೆ ಇದು ನಾನಾ ಮಸಾಲೆ. ಓಕೆ. ಗೀ ರೋಸ್ಟ್ ಮಸಾಲೆ. ಗೀ ರೋಸ್ಟ್ ಮಸಾಲೆ. ಓಕೆ. ಯಾಕೆಂದರೆ ಇದಕ್ಕೆ ನಾವು ಬೇರೆ ಪೌಡರ್ ಮಾಡ್ಕೊಳ್ಬೋದು, ಆದರೆ ನಮ್ಮ ಹತ್ರ ಇದು ರೆಡಿ ಇದೆಯಲ್ಲ. ಇದು ಯಾರ ಹತ್ರ ಗೀ ರೋಸ್ಟ್ ಮಸಾಲ ಇಲ್ಲ
ಅವ್ರು ಬೇಕಾದರೆ 1 ಚಮಚ ಕೊತ್ತಂಬರಿ, ಹಾಂ ಹಾಗೆ ಮಾಡ್ಕೊಳ್ಬೋದು. ಅರ್ಧ ಚಮಚ ಜೀರಿಗೆ, ಹಾಂ ಅವರಿಗೆ ಖಾರಕ್ಕೆ ಬೇಕಾದಷ್ಟು ಹಾಂ ಒಣಮೆಣಸಿನ್ಕಾಯಿ, ಹಾಂ ಹಾಂ ಮತ್ತು 1-2 ಬೀಜ ಬೆಳ್ಳುಳ್ಳಿ ಹಾಕಿ ಹಾಂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹಾಂ ಪೌಡರ್ ಹಾಂ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಬೇಕು. ಓಕೆ. ಅದು ಯಾವುದು ಕೆಲಸ ಬೇಡ ಅಂತ ಹೇಳಿದರೆ ನಾನು ನಮ್ಮದು ಇದು ಇದ್ರೆ ರೆಡಿ ಆಗುತ್ತೆ. ಹೌದು, ಈ ರೋಸ್ಟ್ ಮಸಾಲೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಮತ್ತೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಈಗ ಪುನಃ ಸ್ವಲ್ಪ ಮುಚ್ಚಿಡುವ. ಮುಚ್ಚುವಲ್ಲ ನೋಡಿ, ನಾನೊಂದು 2 ಸುತ್ತ ಅದನ್ನು ತಿರುಗಿಸಿದಷ್ಟೇ. ಅಷ್ಟು ಸಾಕಾಗುತ್ತಾ? ಅದು ಸಾಕು ಸಾಕು ಸಾಕು. ಅಂದರೆ ಜಾಸ್ತಿ ಏನು ಮಿಕ್ಸ್ ಆಗೋದು ಬೇಡ? ಬೇಡ ಬೇಡ. ಇದು ಗ್ರೈಂಡ್ ಮಾಡೋದಲ್ಲ, ಜಸ್ಟ್ ಕ್ರಶ್ ಮಾಡೋದು. ಓಕೆ. ಎಸ್ ಮ್ಯಾಮ್, ಹೇಗೆ ಮಳೆಗೆಲ್ಲ ಯಾವುದೆಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಮಾಡ್ತಾ ಇದ್ದೀರಿ ಮನೆಯಲ್ಲೆಲ್ಲ? ಮಳೆಗೆ ಈಗ ನಮಗೆ ಬರುವುದು ಹೆಚ್ಚಾಗಿ ತೊಜಂಕ್, ಹೌದು, ಚಗಟೆ ಸೊಪ್ಪು. ಅದರಲ್ಲಿ ನಾವು ತುಂಬ ವೆರೈಟಿ ಮಾಡ್ತೇವೆ. ಹಾಗೆ ನಮ್ಮ ಪ್ರಕೃತಿಯಲ್ಲಿ ಬೆಳೆಯುವಂಥದ್ದು ಈಗ ಕಣಿಲೆ ಬರ್ತದೆ, ಕಣಿಲೆಯದ್ದು ನಾವು ವೆರೈಟೀಸ್ ಮಾಡ್ತೇವೆ. ಹಾಗೆ ಇದು ಕಣಿಲೆದ್ದು ಪತ್ರೊಡೆ ಕೂಡ ಮಾಡ್ತೇವೆ. ಕಣಿಲೆ ಪತ್ರೊಡೆ ಅಲ್ಲ, ಅದರದ್ದು ದೋಸೆ ಸಣ್ಣ ಪೊಳು ಅಂತ. ನಮ್ಮ ಸೈಡೆಲ್ಲ ಕಣಿಲೆದ್ದು ಪತ್ರೊಡೆ ಕೂಡ ಮಾಡ್ತಾರೆ, ಚೆನ್ನಾಗಿ ಬರುತ್ತೆ. ಅದು ಫ್ರೈ ಮಾಡೋದಲ್ವಾ? ಹಾಂ, ಅಲ್ಲ, ಕಣಿಲೆನ ಸೇಮ್ ನಾವೇನು ಪತ್ರೊಡೆಗೆ ಎಲೆ ಹಾಕಿ ಇದು ಮಾಡ್ತೇವಲ್ಲ, ಬಟ್ ಇದು ಅಕ್ಕಿ ಜೊತೆ ಫುಲ್ ಕಡ್ದು. ಹೌದು, ಅದು ನಾವು ಸಣ್ಣ ಪೊಳು ಅಂತ ಹೇಳ್ತೇವೆ. ಅದು ಪತ್ರೊಡೆ ಟೇಸ್ಟ್ ಇರ್ತದೆ, ಆದರೆ ದೋಸೆ ತವದಲ್ಲಿ ಹಾಕಿ ಫ್ರೈ ಮಾಡೋದು. ಅದು ಊಟಕ್ಕೆ ಅಂತಾನೆ ಮಾಡೋದು, ತಿಂಡಿಗೆ ಮಾಡೋದು. ಮತ್ತೆ ಇದು ಕೆಸುವಿನ ಎಲೆ ತುಂಬ ಬರ್ತದೆ ಈಗ ಮಳೆಗೆ. ಕೆಸುವಿನ ಎಲೆಯದ್ದು ಪತ್ರೊಡೆ ಮಾಡ್ತೇವೆ. ಮತ್ತೆ ಅದರದ್ದು ಗಂಟು ಕಟ್ಟಿ ಅದರದ್ದು ಒಂದು 2-3 ವೆರೈಟಿ, ಅದರದ್ದು ತುಂಬ ವೆರೈಟಿ ಆಗ್ತದೆ. ಮತ್ತೆ ಇನ್ನೊಂದು ಈಗ ಮಳೆಗಾಲಕ್ಕೆ ಅದು ಬಣ್ಣದ ಎಲೆ ಬರ್ತದೆ. ಕೆಸುವಿನ ಎಲೆಯಲ್ಲಿ ಸ್ವಲ್ಪ, ಹೌದು, ಅದು ನೋಡಿದ್ರೆ ಕ್ರೋಟನ್ ತರ ಕಾಣ್ತದೆ. ಕ್ರೋಟನ್ ಅಲ್ಲ, ಕೆಸುವಿನ ಎಲೆನೇ, ಅದು ತೆಳುವು ಇರ್ತದೆ. ಅದು ಸ್ವಲ್ಪ ಕೆಂಪು ಬಿಳಿ ಎಲ್ಲ ಡಾಟ್ಸ್ ಎಲ್ಲ ಆಗಿ ಅಂಥದ್ದು ಎಲ್ಲ, ಅದು ಸಹ ನಾವು ಅದರದ್ದು ಸಹ ಪೋಡಿ ಮಾಡ್ತೇವೆ. ಯಾಕೆಂದ್ರೆ ಮರಕೆಸುವಿನ ಎಲೆಯದ್ದು ಪೋಡಿಗೆ ಅದು ಸಬ್ಸ್ಟಿಟ್ಯೂಟ್. ಮರಕೆಸುವಿನ ಎಲೆ ಅಂದ್ರೆ ಒಂದೊಂದ್ಸಲ ಅದು ದಪ್ಪ ಬರ್ತದೆ, ತುರಿಸ್ತದೆ. ಇದಾದ್ರೆ ಏನು ತುರಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಯ್ತಾ ಬಂತು. ಈಗ ಇದಕ್ಕೆ ನಾವು ಈ ಮಸಾಲೆಯನ್ನು ಹಾಕಿಬಿಡೋದು, ಗ್ರೈಂಡ್ ಮಾಡಿದ್ದು. ನೋಡಿ, ನಾವು ಸಾಧಾರಣ ಮಳೆಗಾಲದಲ್ಲಿ ಏನೆಲ್ಲ ಯೂಸ್ ಅಂದರೆ ಅಡುಗೆ ಮಾಡ್ತೇವೆ ಎಲ್ಲವನ್ನ ಮಾತಾಡಿದ್ರು ಅಂತಲ್ಲ. ಮತ್ತೆ ಹಲಸಿನ ಹಣ್ಣು ಬರ್ತದೆ, ಅದು ಸ್ವಲ್ಪ ನೀರು ಇರುವುದರಿಂದ ಅದೆಲ್ಲ ನಾವು ನೀರು ಕುಡಿದದ್ದು, ಅದು ಹಲಸಿನ ಹಣ್ಣು ತಿಂದರೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅದರಲ್ಲಿ ಏನಾದರೂ ಅಂಥದ್ದೆಲ್ಲ ಮಾಡಿಕೊಂಡು ಮುಳಿಕ ಮಾಡೋದು, ದೋಸೆ ಮಾಡೋದು, ಇಡ್ಲಿ ಮಾಡೋದು, ಹಾಗೆ ಎಲ್ಲ ಮಾಡಿ ತಿನ್ನೋದಕ್ಕಿಂತ ಹೌದು ಸ್ವಲ್ಪ ನಾವು ಅಂದರೆ ಅದು ಬೇಯಿಸಿ ಮಾಡೋದು. ಇದಕ್ಕೆ ನೀರು ಬೇಕಾ? ನೀರು ಸ್ವಲ್ಪ ಹಾಕ್ಬೋದು. ಸ್ವಲ್ಪ ಮುಚ್ಚಿಡುವ. ಅಲ್ಲ, ಅದು ನೀರು ಅದಕ್ಕೆ ತೊಂಡೆಕಾಯಿಗೆ ಇದೊಂದು 2 ಕುದಿ ಆದರೆ ರೆಡಿ ಅಂತಲೇ ಹೇಳ್ಬೋದು. ಹೌದು, ಈಗ ಆಗಿದೆಯಾ ನೋಡುವ ನಾವು. ತೆಗೆಯಲ್ಲ, ಆಲ್ಮೋಸ್ಟ್ ಆಗ್ತಾ ಆಗಿ ಬಂತು. ಹೌದು ಹೌದು, ಸ್ವಲ್ಪ ಗಸಿ ಟೈಪಲ್ಲಿ ಉಂಟಲ್ಲ. ಗಸಿ ಟೈಪ್, ಸುಕ್ಕ ಟೈಪ್. ಹೌದು, ಸುಕ್ಕ ಟೈಪ್. ಹೌದು, ಅಂದರೆ ನಾವು ಚಪಾತಿ ಅಂಥದ್ದು ಅನ್ನದ ಜೊತೆ ತಿನ್ನುವಾಗ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಅದರಲ್ಲಿ ಮಸಾಲೆ ಆಫ್ ಮಾಡುವ. ಇನ್ನು ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ತೊಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಮುಂಚೆ ತೊಂಡೆಕಾಯಿ ಅಂದರೆ ಕೆಲವರಿಗೆ ಸ್ವಲ್ಪ ತುಂಬ ಸಸಾರ ಇತ್ತು. ಹೌದಾ? ಈಗ ತೊಂಡೆಕಾಯಿಗೆ ಬಂಗಾರದ ಬೆಲೆ ಅಲ್ಲ. ನಾವೆಲ್ಲ ಚಿಕ್ಕದಿರೋ ಉಂಟಲ್ಲ, ತೊಂಡೆಕಾಯಿಯ ಹಣ್ಣನ್ನು ಕೂಡ ತಿಂತೀವಿ. ಅದರದ್ದು ಗೊಜ್ಜು ಮಾಡ್ತಾರೆ, ಚೆನ್ನಾಗಿರುತ್ತೆ. ತೊಂಡೆಕಾಯಿ ಪಲ್ಯ ರೆಡಿ ಅಲ್ಲ. ನೀವು ಜೊತೆಗೆ ಅದಕ್ಕೆ ಸ್ವಲ್ಪ ಪೊಟೆಟೊ ಕೂಡ ಆ್ಯಡ್ ಮಾಡಿದ್ದೀರಾ. ಹೌದು, ಹಾಗಾಗಿ ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಜೊತೆಗೆ ನೀವು ಚಪಾತಿ ಕೂಡ ತಂದಿದ್ದೀರಾ. ಚಪಾತಿ ಜೊತೆ ಮತ್ತೆ ಇದು ಊಟದ ಜೊತೆ ಕೂಡ ತಗೊಳ್ಬೋದು ಅಂತ ಕಾಣುತ್ತೆ ಅಲ್ಲ, ಟೇಸ್ಟ್ ಇರುತ್ತೆ.
ತೊಂಡೆಕಾಯಿ ಮತ್ತು ಪೊಟೆಟೊ ಹಾಕಿ ಪಲ್ಯ ಅಂತ ಗಮ್ಮತ್ ರೆಡಿ ಆಗಿದೆ. ಟೇಸ್ಟ್ ಮಾಡಲಾಗಿದೆ ಈಗ ಖಂಡಿತ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ತೊಂಡೆಕಾಯಿಯ ಪಲ್ಯ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವಾಗಂತೂ ಮಳೆಗಾಲದಲ್ಲೆಲ್ಲ ತೊಂಡೆಕಾಯಿ ಈ ಥರ ತರಕಾರಿಗಳೆಲ್ಲ ಜಾಸ್ತಿ ಸಿಗುತ್ತೆ. ಅದೆಲ್ಲಂತೂ ಸ್ಪೆಷಲ್ ಆಗಿ ಇವತ್ತು ಪಲ್ಯ ಚಂದ್ರಿಕಾ ಮ್ಯಾಮ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಚಪಾತಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರ್ತೀನಿ. ತೊಂಡೆಕಾಯಿ ಪಲ್ಯ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ತೊಂಡೆಕಾಯಿ ಹೋಳುಗಳನ್ನ ಹಾಗೂ ಆಲೂಗಡ್ಡೆ ಹಾಕಿ ಹುರಿದು ಬೇಯಿಸಿ. ಇನ್ನೊಂದೆಡೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ತೊಂಡೆಕಾಯಿ ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಘೀ ರೋಸ್ಟ್ ಮಸಾಲ, ರುಬ್ಬಿದ ಮಸಾಲೆ ಹಾಕಿ ಹುರಿಯುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ತೊಂಡೆಕಾಯಿ ಪಲ್ಯ ಅನ್ನ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.